ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಂಗಳೂರು ಚಿಕನ್ ಪುಳಿ ಮುಂಚಿಯನ್ನು ಹೇಳಿಕೊಡ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಬೀಜ, ಮೆಂತ್ಯ, ಚಕ್ಕೆ, ಲವಂಗ, ಜೀರಿಗೆ, ಅರಶಿನ, ಕರಿಮೆಣಸು, ಇದು ಒಣಮೆಣಸು, ಇದು ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಕರಿಯಲು ಎಣ್ಣೆ. ಈ ಸಾಮಗ್ರಿಗಳನ್ನು ಉರಿಬೇಕು. ಮೆಣಸು ಚೆನ್ನಾಗಿ ಉರಿಯಿರಿ. ಮೆಣಸು ಚೆನ್ನಾಗಿ ಫ್ರೈ ಆಗಲಿ. ಇದು ಉರಿಯುವಾಗ ಎಣ್ಣೆ ಹಾಕುವುದು ಬೇಡ, ಹೀಗೇನೆ ಫ್ರೈ ಮಾಡಿ. ಒಂದೊಂದೇ ಸಾಮಗ್ರಿಗಳನ್ನು ಉರಿಯಿರಿ. ಇದು ಕರಿಮೆಣಸು ಸ್ವಲ್ಪ ಫ್ರೈ ಆಗಬೇಕು. ಇದು ಚಕ್ಕೆ, ಲವಂಗ, ಇದು ಮೆಂತ್ಯ, ಸ್ವಲ್ಪ ಫ್ರೈ ಆಗುವಾಗ ಕುದಿಬೇಕು ಎಲ್ಲ ಮಸಾಲವನ್ನು. ಕೊತ್ತಂಬರಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಇದು ಈರುಳ್ಳಿ, ಅದನ್ನು ಹೀಗೆ ಸುಡಬೇಕು. ಚೆನ್ನಾಗಿ ಹೀಗೆ ಚುಚ್ಚಿ ಸುಡಬೇಕು. ಇದನ್ನು ನೀವು ಗ್ಯಾಸಲ್ಲಿ ಸುಡ್ಬೋದು, ಒಲೆ ಇಲ್ಲದವರು. ಗ್ಯಾಸಲ್ಲಿ ಹೀಗೆ ಇಟ್ಟರೆ ಆಯಿತು. ಈಗ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ಕಟ್ ಮಾಡಿ ಚೆನ್ನಾಗಿ ತೊಳಿಬೇಕು. ಇದು ಬೆಳ್ಳುಳ್ಳಿ, ಇದನ್ನು ಸಹ ಹೀಗೆ ಸುಡಬೇಕು. ಇದನ್ನು ಹೀಗೆ ಚೆನ್ನಾಗಿ ಸುಟ್ಟ ನಂತರ ಅದರ ಸಿಪ್ಪೆ ಎಲ್ಲ ತೆಗೆದು ತೊಳಿಬೇಕು. ಅದನ್ನು ಈ ಮಸಾಲನ್ನು ಚೆನ್ನಾಗಿ ರುಬ್ಬಬೇಕು. ಮಿಕ್ಸಿಯಲ್ಲಿ ಕೂಡ ಆಗ್ಬೋದು, ಕಲ್ಲಲ್ಲಿ ಕೂಡ ರುಬ್ಬೋದು. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿರಿ. ನಾನೆಲ್ಲ ಐಟಮ್ ರುಬ್ಬಿ ತಂದಿದ್ದೀನಿ, ಈಗ ರೆಡಿ ಇದೆ. ಇದು ಮಣ್ಣಿನ ಪಾತ್ರೆ. ಇದು ಚೆನ್ನಾಗಿ ಬಿಸಿ ಆಯ್ತು. ಈಗ ಎಣ್ಣೆ ಹಾಕ್ತಾ ಇದ್ದೀನಿ, ತೆಂಗಿನ ಎಣ್ಣೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಶುಂಠಿ ಹಾಕಿದ್ದೀನಿ, ಕಾಯಿ ಮೆಣಸು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಯಿತು ಮೆಣಸೆಲ್ಲ. ಈರುಳ್ಳಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಫ್ರೈ ಆಗ್ತಾ ಬಂತು. ಟೊಮೆಟೊ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಗ ಉಪ್ಪು ಎಲ್ಲಿಲ್ಲ.
ಇದರಲ್ಲಿ ಅರ್ಧ ಕೆಜಿ ಚಿಕನ್ ಇದೆ. ಇದರಲ್ಲಿ ಚಿಕನ್ ಹಾಕ್ತಾ ಇದ್ದೀನಿ. ಫ್ರೈ ಆಗ್ತಾ ಬಂದು ಸ್ವಲ್ಪ ಫ್ರೈ ಆಗ್ಬೇಕಿನ್ನು. ಫ್ರೈ ಆಗ್ತಾ ಬಂತು. ಈಗ ಬೆಂದಿದೆ ಫುಲ್ಲು. ಚೆನ್ನಾಗಿ ಬೆಂದಿದೆ. ಈಗ ಮಸಾಲ ಹಾಕ್ತಾ ಇದ್ದೀನಿ. ಇದಕ್ಕೆ ಹುಣಸೆ ಹುಳಿ ಆಗ ಎಲ್ಲಿಲ್ಲ, ಸಾರಿ ಈಗ ಹೇಳ್ತಾ ಇದ್ದೀನಿ. ಹುಣಸೆ ಹುಳಿ ಹಾಕ್ಲಿಕ್ಕೆ ಇದೆ ಇದಕ್ಕೆ. ಮೀನಾಗಿದೆ. ಹುಣಸೆ ಹುಳಿ ಮತ್ತು ಮೆಣಸು ಹಾಕಲೇಬೇಕು, ಒಣ ಮೆಣಸು. ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಹುಳಿ ಮೆಣಸು ಅಂದರೆ ಮೆಣಸು ಮತ್ತು ಹುಳಿ ಇರಲೇಬೇಕು, ಹಾಕಲೇಬೇಕು. ಹಾಗಾದರೆ ಮಾತ್ರ ಪುಳಿ ಮುಂಚೆ ಅಂತಾರೆ. ಈಗ ರೆಡಿ ಆಯಿತು. ಚೆನ್ನಾಗಿ ಬಂದಿದೆ. ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ರೆಡಿ ಆಯ್ತು. ಈಗ ಈಗಲೇ ನೋಡಿ, ಇಷ್ಟು ದಪ್ಪ ಇರಬೇಕು. ಇದು ನೀರು ಮಾಡಬಾರ್ದು, ಸಾಂಬಾರ್ನಾಗಿ ಮಾಡಬೇಡಿ. ಮಂಗಳೂರು ಚಿಕನ್ ಪುಳಿ ಮುಂಚಿ ರೆಡಿ. ಒಮ್ಮೆ ತಿಂದು ನೋಡಿ ನೀವು. ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಈಗ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ, ಚೆನ್ನಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ.